ಅದು ಕಾರ್ಕಳದ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದ ಘಟನೆಯಾಗಿದ್ದು ಸದ್ಯ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ಳುತ್ತಿದೆ. ಪತಿಗೆ ಸ್ಲೋ ಪಾಯ್ಸನ್ ಹಾಕಿ ಅನಾರೋಗ್ಯಕ್ಕೆ ದೂಡಿದ್ದ ಪತಿ ಆಸ್ಪತ್ರೆಯಿಂದ ವಾಪಸ್ಸಾದ ಬಳಿಕ ಪ್ರಿಯಕರನ ಜೊತೆ ಸೇರಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಳು. ಆದರೆ ಇದೀಗ ಪ್ರಕರಣದ ತನಿಖೆ ಬಗ್ಗೆ ಸಂತ್ರಸ್ತ ಕುಟುಂಬಸ್ಥರಲ್ಲಿ ಅನುಮಾನದ ಅಲೆಯನ್ನ ಎಬ್ಬಿಸಿದೆ. ಅಧಿಕಾರು ಬಾಲಕೃಷ್ಣ ಕೊಲೆಯ ಸುತ್ತ ಅನುಮಾನದ ಹುತ್ತ. ಸ್ಲೋ ಪಾಯ್ಸನ್ ವಿಚಾರ ಮುಚ್ಚಿಟ್ರ ಆಸ್ಪತ್ರೆಯ ವೈದ್ಯರು. ಪ್ರಕರಣ ಮುಚ್ಚಿ ಹಾಕಲು ಪ್ರಭಾವಿ ವ್ಯಕ್ತಿಯಿಂದ ನಡೀತಾ ಇದ್ಯಾ ಡೀಲ್? ಉಡುಪಿ ಜಿಲ್ಲೆಯ ಅಧಿಕಾರಿನ ಬಾಲಕೃಷ್ಣ ಕೊಲೆ ಪ್ರಕರಣ ಇಡೀ ಕಾರ್ಕಳ ತಾಲೂಕಿನ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಬಾಲಕೃಷ್ಣ ಸಾವಿನ 5 ದಿನದ ಬಳಿಕ ಆತನ ಪತ್ನಿ ಪ್ರತಿಮಾಳೆ ಕೊಲೆಗಾತಿ ಅನ್ನೋ ಸತ್ಯ ಬೆಳಕಿಗೆ ಬಂದಿತ್ತು. ತಾನೇಕೆ ಬಾಲಕೃಷ್ಣನನ್ನ ಕೊಂದೆ ಎಂಬ ಸತ್ಯವನ್ನ ಸಹೋದರ ಸಂದೀಪ್ ಜೊತೆ ಪ್ರತಿಮಾ ಬಿಚ್ಚಿಟ್ಟಿದ್ದಳು. ಹಂತ ಹಂತವಾಗಿ ಸ್ಲೋ ಪಾಯ್ಸನ್ ನೀಡಿ ಕೊಲೆಯ ಪ್ಲಾನ್ ಮಾಡಿದ್ದನ್ನ ಎಳೆಯಾಗಿ ವಿವರಿಸಿದ್ದಳು. ಇದೇ ವಿಚಾರ ಈಗ ಇಡೀ ಕುಟುಂಬದ ಅನುಮಾನಕ್ಕೆ ಕಾರಣವಾಗಿದ್ದು, ಯಾವುದೇ ಆಸ್ಪತ್ರೆಯ ವೈದ್ಯರಿಗೂ ಇದ್ಯಾಕೆ ಗೊತ್ತಾಗಿಲ್ಲ ಎಂಬ ಪ್ರಶ್ನೆ ಮೂಡಿದೆ. ಇದೇ ಕಾರಣಕ್ಕೆ ಪ್ರತಿಮಾ ಹಾಗೂ ಸಂದೀಪ್ ಹೆಗ್ಡೆ ಆಸ್ಪತ್ರೆಯವರಿಗೆ ಏನೋ ಆಮಿಷ ನೀಡಿ ಸ್ಲೋ ಪಾಯ್ಸನ್ ವಿಚಾರ ಮುಚ್ಚಿ ಹಾಕಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾವೆಲ್ಲ ಆಸ್ಪತ್ರೆಯಲ್ಲಿ ಬಾಲಕೃಷ್ಣ ಅವರಿಗೆ ಚಿಕಿತ್ಸೆ ನೀಡಲಾಗಿದೆಯೋ ಅವರೆಲ್ಲರ ಮೇಲೆ ಕೇಸು ದಾಖಲಿಸಿ ಆರೋಪಿಗಳನ್ನಾಗಿಸಿ ಪೊಲೀಸರು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಬ್ಬರು ಸೇರಿ ಆಸ್ಪತ್ರೆಗೆ ನಮ್ಮ ಫ್ಯಾಮಿಲಿಯನ್ನು ಯಾರನ್ನು ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಬಿಡಲಿಲ್ಲ. ಆದರೂ ಯಾವ ಆಸ್ಪತ್ರೆಯಲ್ಲಿ ಕೂಡ ರಿಪೋರ್ಟ್ನ ಬಗ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಎಲ್ಲಿ ಕೂಡ ಇಲ್ಲ. ಹಾಗೆ ರಿಪೋರ್ಟ್ ಈಗ ಅವರು ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಎಂತ ಆಗಿದೆ ಅಂತ ಏನಾದರೂ ಒಂದು ರಿಪೋರ್ಟ್ ಕೊಡಬೇಕಿತ್ತು. ಸ್ಲೋ ಪಾಯ್ಸನ್ ಅಲ್ಲಿ ಈಗ ಸತ್ತಿದ್ದಾರೆ. ಉಸಿರುಗಟ್ಟಿ ಮತ್ತು ಸ್ಲೋ ಪಾಯ್ಸನ್ 3 ತಿಂಗಳಿಂದ ಕೊಟ್ಟಿದ್ದಾರೆ, 3 ತಿಂಗಳ ಮೇಲೇನೆ ಕೊಟ್ಟಿದ್ದಾರೆ. ಆದರೂ ಆಸ್ಪತ್ರೆ ಹೋಗುವಾಗ, ಯಾಕಂದರೆ ಅಲ್ಲಿ ಮಣಿಪಾಲದ ಅಲ್ಲಿ 100% ಗೊತ್ತಾಗಲೇಬೇಕು. ಅಂಥ ಆಸ್ಪತ್ರೆಯಲ್ಲಿ ಕೂಡ ಅದನ್ನು ಕಂಡುಹಿಡಲಿಕ್ಕೆ ಆಗಲಿಲ್ಲ. ಆವಾಗ ನಾವು ಆರೋಪ ಮಾಡಲೇಬೇಕಲ್ಲ. 3ನೇ ಆರೋಪಿಯಾಗಿ ನಾವು ಎಲ್ಲೆಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಅವರು ಖಂಡಿತವಾಗಿ 3ನೇ ಆರೋಪಿಯಾಗಿ ಅವರು ಖಂಡಿತವಾಗಿ ಆಗ್ತಾರೆ. ಯಾಕಂದರೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಅದು ಎಂಕ್ವೈರಿ ಮಾಡಬೇಕು ಅವರ ಮೇಲೆ. ಯಾಕಂದರೆ ನಮಗೆ ರಿಪೋರ್ಟ್ ಕೊಡಬೇಕಿತ್ತು ಅವರು. ಕೇವಲ ಇದಿಷ್ಟೇ ಅಲ್ಲದೆ ಇದೀಗ ಪ್ರಕರಣವನ್ನ ಮುಚ್ಚಿ ಹಾಕಲು ಹಾಗೂ ಮಗನನ್ನ ಶಿಕ್ಷೆಯಿಂದ ತಪ್ಪಿಸಲು ದಿಲೀಪ್ ಹೆಗ್ಡೆಯ ತಂದೆ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಕೈನಲ್ಲಿ ಸೂಟ್ಕೇಸ್ ಹಿಡಿದುಕೊಂಡು ಪೊಲೀಸ್ ಅಧಿಕಾರಿಗಳ ಹಿಂದೆ ಓಡಾಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಲಾಗಿದೆ. ಪ್ರಭಾವಿ ವ್ಯಕ್ತಿಯಾಗಿರುವ ದಿಲೀಪ್ ಹೆಗ್ಡೆಯ ತಂದೆ ಪ್ರಕರಣ ಮುಚ್ಚಿ ಹಾಕಲು ಪ್ರತಿಮಾ ಸಹೋದರನಿಗೂ ಹಣದ ಆಮಿಷ ನೀಡಿದ್ದರು ಅಂತ ಪ್ರತಿಮಾ ಸಹೋದರ ಸಂದೀಪ್ ಆರೋಪಿಸಿದ್ದಾರೆ. 20 ಲಕ್ಷ ಹಣ ನೀಡುವುದಾಗಿ ಹೇಳಿ ಮಕ್ಕಳ ಭವಿಷ್ಯವನ್ನು ನಾವೇ ನೋಡಿಕೊಳ್ಳುತ್ತೇವೆ ಅಂತ ಮಧ್ಯವರ್ತಿ ಮೂಲಕ ಹೇಳಿಸಿದ್ದಾಗಿ ಸಂದೀಪ್ ಆರೋಪಿಸಿದ್ದಾರೆ. ಹಣ ನಂಗೆ ಬಂದದ್ದು 100% ಅಂದ್ರೆ ಇದು ಫೋನ್ ಪ್ಲಸ್ ನನ್ನದು ಬೇರೆಯವ್ರ ಹೇಳಿಸಿದ್ದಾರೆ. ನಿಂಗೆ 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ, ಪ್ಲಸ್ ಮಕ್ಕಳ ಭವಿಷ್ಯ ನಾವೇ ನೋಡ್ಕೊಳ್ತೀವಿ, ಇದು ರಾಜ್ಯದಲ್ಲಿ ಮಾಡುವ ಅಂತ. ಅದಕ್ಕೆ ನಾನು ಓಪನ್ ಆಗಿ ಚಾಲೆಂಜ್ ಹೇಳಿದ್ದೇನೆ. ನಾನು ಚಕ್ಕ ಅಲ್ಲ ಅಂತ ಹೇಳಿದ್ದೇನೆ, ಅವರು ಓಪನ್ ಆಗಿ ಹೇಳಿದೆ. ಬಾಲಕೃಷ್ಣ ಸಾವಿಗೆ 2 ತಿಂಗಳ ಹಿಂದೆಯೇ ಪ್ರತಿಮಾ ಹಾಗೂ ದಿಲೀಪ್ ಲವ್ ಸ್ಟೋರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಪ್ರತಿಮಾ ಜೊತೆ ದಿಲೀಪ್ ಸಲುಗೆಯಿಂದ ಇರುವ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ಕೂಡ ನಡೆದಿತ್ತು. ಸೌಹಾರ್ದವಾಗಿ ಇತ್ಯರ್ಥ ಕೂಡ ಆಗಿತ್ತು. ದಿಲೀಪ್ ಹೆಗ್ಡೆಯ ತಂದೆ ಅಂದು ಕೂಡ ಮಗನ ಪರ ವಕಾಲತ್ತು ವಹಿಸಿ ಮಾತನಾಡಿದ್ದರು. ಹೀಗಾಗಿ ಈಗ ಮಗನನ್ನ ಉಳಿಸಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಮಾ ಸಹೋದರ ಸಂದೀಪ್ ಆರೋಪ. 2 ತಿಂಗಳು ಅದೇ ಖರ್ಚು ಮಗನಿಗೆ ಬುದ್ಧಿ ಹೇಳಿ ಇನ್ನು ಈ ತರ ಮಾಡಬೇಡಿ. ಅದಕ್ಕೆ ಅವನ ಅಪ್ಪ ಹೇಳಿದ್ದಾರೆ, ಇಲ್ಲ ಸಂದೀಪ್ ಅವರು ಇನ್ನು ಏನಿದ್ರು ನಾಳೆಯಿಂದ ಏನಿದ್ರು ನನ್ನ ಮಗ ತಪ್ಪು ಮಾಡಿದರೆ ಅವನ ಕಾಲ್ ಅಥವಾ ಮೆಸೇಜ್ ಹೋದರೆ ಅದಕ್ಕೆ ಕಾರಣ ನಾನೇ ಹೊಣೆ ಅಂತ ನಂಗೆ ಹೇಳಿದ್ದಾರೆ. ನಾನು ಸುಮ್ಮನೆ ಇನ್ನು ಅಷ್ಟೇ, ಅವ್ರು ದೊಡ್ಡ ಗಣ್ಯ ವ್ಯಕ್ತಿ ಅಲ್ಲ, ಅಷ್ಟೇ ಹೇಳಿದಾರಂತ ಮತ್ತೆ ನಾನು ಅದಕ್ಕೆ ಅವ್ರ ಮೊಬೈಲ್ ಚೆಕ್ ಅಂತ ಮಾಡೋಕೆ ಹೋಗಿಲ್ಲ. ಸುಂದರ ಬದುಕು ಕಟ್ಟಿಕೊಂಡಿದ್ದ ಕುಟುಂಬದಲ್ಲಿ ದಿಲೀಪ್ ಹೆಗ್ಡೆ ಬಿರುಗಾಳಿಯಂತೆ ಬಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದಾನೆ. ಒಟ್ಟಾರೆ ತನ್ನ ಕೈಯಾರೆ ಬಂಗಾರದಂತಹ ಬಾಳು ಹಾಳು ಮಾಡಿಕೊಂಡ ಪ್ರತಿಮಾ ಸದ್ಯ ಯಾರಿಗೂ ಬೇಡದವಳಾಗಿದ್ದಾಳೆ.
ಮಾಡಿದ ತಪ್ಪಿಗೆ ಪ್ರತಿಮಾ ಜೈಲಿನಲ್ಲೇ ಕೊಳೆಯುವಂತಾಗಬೇಕು ಅಂತ ಆಕೆಯ ರಕ್ತ ಹಂಚಿಕೊಂಡವರೇ ಹೋರಾಟ ಮಾಡ್ತಿದ್ದಾರೆ. ಇದಕ್ಕಾಗಿ ಪೊಲೀಸರಿಗೂ ಮನವಿ ಮಾಡಿ ನ್ಯಾಯಯುತ ತನಿಖೆಗೆ ಆಗ್ರಹಿಸಿದ್ದಾರೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.